ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ಶಿವಾನಂದ ಪ್ರೌಢಶಾಲೆ ಬೀಜಾವರ ಶಾಲೆಗೆ ಪೋಷಕರು ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಮುಖ್ಯ ಶಿಕ್ಷಕರಾದ ರಾಮಕೃಷ್ಣಯ್ಯನವರನ್ನು ತುಂಬಾಡಿ ಪ್ರೌಢಶಾಲೆಗೆ ವರ್ಗಾವಣೆ ಮಾಡಲಾಗಿದ್ದು, ಅವರು ನಮ್ಮ ಶಾಲೆಗೆ ಬೇಕು ಎಂದು ಒತ್ತಾಯಿಸಿದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಶಾಲೆಗೆ ಬೀಗ ಜಡಿದು ಶಾಲೆಯ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಇದೇ ವೇಳೆ ಶಿಕ್ಷಣ ಇಲಾಖೆಗೆ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ಶಿವಾನಂದ ಪ್ರೌಢಶಾಲೆಗೆ ರಾಮಕೃಷ್ಣಯ್ಯ ಅವರನ್ನು ಮರು ನೇಮಕ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಅಭಿದ್ ಮಧುಗಿರಿ. ಅರುಣಿ ಅಜ್ಜೆ ಅಂತ ನಾವು ಶ್ರೀ ಶಿವಾನಂದ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇವೆ. ನಾವು ಮುಖ್ಯ ಶಿಕ್ಷಕರಾದಂತಹ SDR ರಾಮಕೃಷ್ಣಯ್ಯ ಸರ್ ಅವರು ತುಂಬಾಡಿಗೆ ವರ್ಗಾವಣೆ ಮಾಡ್ತಾವ್ರೆ. ನಮಗೆ ಪಾಠ ಮಾಡುವಾಗ ಚೆನ್ನಾಗಿ ಮಾಡ್ತಾ ಇದ್ರು. ಅದಕ್ಕಿಂತ ನಾವು ಮುಖ್ಯ ಶಿಕ್ಷಕರಂತಹ ರಾಮಕೃಷ್ಣಯ್ಯ ಸರ್ ಅವರು ನಮಗೆ ಮತ್ತೆ ಹೇಳ್ಕೊಡ್ತಾ ಇದ್ದೇನೆ. ನನ್ನ ಹೆಸರು ವೈಷ್ಣವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ SG ರಾಮಕೃಷ್ಣಪ್ಪ ಸರ್ ಅಂತ ಒಬ್ಬರು ಹೆಡ್ ಮಾಸ್ಟ್ರು ಇದ್ದರು. ಅವರು ನಮಗೆ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು, ಚೆನ್ನಾಗಿ ನಮ್ಮ ಸ್ಕೂಲೆಲ್ಲ ಅಭಿವೃದ್ಧಿ ಮಾಡ್ತಿದ್ರು. ಮತ್ತು ಅವರು ನಮ್ಮ ಬೇರೆ ಸ್ಕೂಲ್ಗೆ ವರ್ಗಾವಣೆ ಆಗಿದ್ದಾರೆ. ಆದ್ದರಿಂದ ಅವ್ರು ಮತ್ತೆ ನಮ್ಮ ಸ್ಕೂಲ್ಗೆ ಬರಬೇಕು. ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಾಯಿದ್ವಿ. ಇದೇ ನಮ್ಮ ಅಭಿಪ್ರಾಯ, ಇದೇ ನಮ್ಮ ದೃಢ ನಿರ್ಧಾರ. ಬೇಕೇ ಬೇಕು, ಬೇಕೇ ಬೇಕು. ರಾಮಕೃಷ್ಣಯ್ಯ ಅಂತ ಹೆಡ್ ಮಾಸ್ಟರ್ ಇದ್ದಾರೆ. ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ ತುಂಬಾಡಿಗೆ. ಅವರಿಲ್ಲಿ ಶೈಕ್ಷಣಿಕವಾಗಿ ನಮ್ಮ ಬಿಜವಾರ ಸ್ಕೂಲಲ್ಲಿ ಎಲ್ಲ ಮಕ್ಕಳನ್ನು ಪ್ರತಿಯೊಂದು ಮನೆಗೂ ಹೋಗಿ ಕರ್ಕೊಂಬಂದು ಸೇರಿಸಿ ಒಳ್ಳೆ ರಿಸಲ್ಟು, ಒಳ್ಳೆ ಎಲ್ಲ ರೀತಿಯೂ ಮಾಡಿದ್ದಾರೆ. ಅವ್ರನ್ನ ನಮಗೆ ಬಿಜವಾರಕ್ಕೆ ವರ್ಗಾವಣೆ ಮಾಡಿಕೊಡ್ಬೇಕಂತಂದು ತಮ್ಮಲ್ಲಿ ವಿನಯ ಮಾಡ್ಕೊತಿದ್ದೀವಿ. ಆದರೆ BO ಸರ್ ಫೋನ್ ಮಾಡ್ತಾಯಿದ್ದೀನಿ, BO ಸರ್ ಫೋನ್ ಎತ್ತುತ್ತಾ ಇಲ್ಲ. ಆದ್ದರಿಂದ ನಾವು ಈಗ ಇವರು ಚಿದಾನಂದ ಗೌಡ್ರಿಗೂ ನಾನು ಫೋನ್ ಮಾಡಿ ತಿಳಿಸಿದ್ದೀನಿ, ಹಿಂಗೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಅಂತಂದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕ್ರಮ ತಗೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಸ್ಮಿತಾ ಅಂತ. ನಾನು ಈ ಶಾಲೆಯಲ್ಲಿ ಓದಿ 3 ವರ್ಷ ಆಗೈತೆ. ಅವರು ನಮಗೆ ಬರೀ ಗುರುಗಳಾಗಿ ಪಾಠ ಮಾಡ್ತಿರ್ಲಿಲ್ಲ, ಪೇರೆಂಟ್ಸ್ ಥರ ಕನ್ಸರ್ನ್ ತೋರಿಸೋರು, ಕೇರ್ ಮಾಡೋರು. ಬರೀ ಗುರುಗಳೇ ಅಷ್ಟೇ ಅಲ್ಲ, ಅವರು ಈ ಶಾಲೆಗೆ ಬಂದಾದಮೇಲೆ ತುಂಬ ಅಭಿವೃದ್ಧಿ ಕಂಡೈತೆ ಈ ಶಾಲೆ. ಮತ್ತು ಯಾರು ಬಂದರೂ ಅಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ನಂಬಿಕೆ ನಮಗಿಲ್ಲ. ಅವರೇ ಬೇಕಾಗಿ ನಮಗೋಸ್ಕರ ಪ್ಲೀಸ್ ಮನವಿ ಮಾಡ್ಕೊತಾ ಇದ್ದೀವಿ. ನಾವು ಯಾವುದೇ ರೀತಿ BO ಕಾಲ್ ಮಾಡಿದ್ರು ಏನು ಮಾಡಿ. ಹೆಸರು ಹನುಮಂತರಾಯಪ್ಪ ಬಿಜವಾರ. ನಮ್ಮ ಹೈಸ್ಕೂಲ್ ಶಿವಾನಂದ ಹೈಸ್ಕೂಲ್ ಪ್ರೌಢಶಾಲೆ ಹೆಡ್ ಮಾಸ್ಟರ್ ಆದಂಥ ರಾಮಕೃಷ್ಣಯ್ಯವರು ವರ್ಗಾವಣೆ ಆಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಶಿಕ್ಷಕರು ನಮ್ಮ ಊರಿಗೆ ಬೇಕಾಗಿದ್ದಾರೆ. ರಾಮಕೃಷ್ಣಯ್ಯವರು ನಮ್ಮ ಶಾಲಾ ಅಭಿವೃದ್ಧಿಗೋಸ್ಕರ ಚೆನ್ನಾಗಿ 8 ವರ್ಷದಿಂದ ದುಡಿದಿದ್ದಾರೆ. ಮತ್ತು ಈ ಶಾಲೆ ಆವರಣ ಎಲ್ಲ ಕ್ಲೀನಾಗಿ ಮರ ಗಿಡ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತು ಈ ಹೆಂಚುಗಳೆಲ್ಲ ತೆಗ್ಸಾಕಿ ಸೀಟ್ ಹಾಕ್ಸವ್ರೆ. ಸ್ಕೂಲ್ ಕಾಂಪೌಂಡು ಮತ್ತು ಎಲ್ಲ ಏನೂ ಇರಲಿಲ್ಲ, ದನ ಕರುಗಳೆಲ್ಲ ನುಗ್ತಾಯಿದ್ವು. ಅದಕ್ಕೋಸ್ಕರ ಕಾಂಪೌಂಡು ಎಲ್ಲ ನಮ್ಮ ಸ್ಕೂಲ್ಗೋಸ್ಕರ, ಬಿಜ್ವಾರ ಸ್ಕೂಲ್ಗೋಸ್ಕರ ಚೆನ್ನಾಗಿ ದುಡಿದಿದ್ದಾರೆ. ಅದಕ್ಕೋಸ್ಕರ ನಮಗೆ ರಾಮಕೃಷ್ಣಯ್ಯನವರೇ ಬೇಕು ಅಂತ ನಾವು ಮನವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.